ಎಲ್ಲ ಕರಾವಳಿಯ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಪತ್ರಿಕಾಗೋಷ್ಠಿಗೆ ನಮ್ಮ ಚಿತ್ರದ ನಾಯಕ ನಟ ಯಶ್ ಶೆಟ್ಟಿ ಅವರು ಬಂದಿದ್ದಾರೆ. ಆಮೇಲೆ ಚಿತ್ರದ ನಾಯಕಿ ಹರ್ಷಿತಾ ರಾಮಚಂದ್ರ ಅವರು ಬಂದಿದ್ದಾರೆ. ಆಮೇಲೆ ಚಿತ್ರದಲ್ಲಿ ಪೋಷಕ ಪಾತ್ರವಾಗಿ ನಟಿಸಿರುವಂಥ ನಮ್ಮ ಕರಾವಳಿಯ ಒಬ್ಬ ಒಳ್ಳೆ ನಟ ಚಂದ್ರಹಾಸ್ ಉಳ್ಳಾಲ್ ಅವರು ಬಂದಿದ್ದಾರೆ. ಆಮೇಲೆ ಪುಷ್ಪರಾಜ್ ಬಳ್ಳಾರ್. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಈ ಜಂಗಲ್ ಮಂಗಲ್ ಇದೊಂದು ಕನ್ನಡ ಚಿತ್ರ, ಆದರೆ ನಮ್ಮದೇ ಊರಲ್ಲಿ ನಡೆಯುವಂಥ ಕತೆ. ಅಂದರೆ ನಮ್ಮ ಕರಾವಳಿ ಅಂದರೆ ಇಲ್ಲಿ ಎರಡು ಜಾಗಗಳು ಬರುತ್ತೆ. ಅಂದರೆ ಒಂದು ಈ ಕಡೆ ನಮ್ಮ ಸಮುದ್ರ ತೀರ, ಈ ಕರಾವಳಿ ಒಂದು ಬರುತ್ತೆ. ಈ ಚಿತ್ರವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಈ ಚಿತ್ರದಲ್ಲಿ ಇದು ಕನ್ನಡ ಚಿತ್ರ ಆದರೂ ಕೂಡ ಇದರಲ್ಲಿ ಅನೇಕ ಜನ, ಒಂದು 80% ಜನ ತಂತ್ರಜ್ಞರು ಮತ್ತು ಕಲಾವಿದರು ನಮ್ಮ ಕರಾವಳಿಯವರೇ. ಸೊ ನಿಮ್ಗೆ ಗೊತ್ತಿರ್ಬೋದು, ಈಗ ಹೆಸರುವಾಸಿಯಾಗಿರುವಂಥ ಕಲಾವಿದರು ದೀಪಕ್ ರೈಪಾಣಜಿ ಇರ್ಬೋದು, ಚಂದ್ರಹಾಸ್ ಉಳ್ಳಾಲ್ ಅವರು, ಪುಷ್ಪರಾಜ್ ಬಳ್ಳಾರು, ಇನ್ನು ರಾಧೇಶ್ ಶೆಣೈ ಅಂತ ಒಬ್ಬ ಕಲಾವಿದರು, ಹಾಗೆ ಸುನೀತಾ ಎಕ್ಕೂರ್ ಅವರು, ಹೀಗೆ ಅನೇಕ ಜನ ಕರಾವಳಿಯ ಕಲಾವಿದರು ನಟಿಸಿದ್ದಾರೆ. ಆಮೇಲೆ ಇದಕ್ಕೆ ಛಾಯಾಗ್ರಹಣ ಮಾಡಿರೋರು ವಿಷ್ಣು ಪ್ರಸಾದ್ ಅಂತ. ಈಗಾಗಲೇ ಕರಾವಳಿಯಲ್ಲಿ ದೊಡ್ಡ ಹಿಟ್ ಆಗಿರುವಂಥ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮುಂತಾದ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿರುವಂಥ ವಿಷ್ಣು ಪ್ರಸಾದ್ ಅವರು ಇದಕ್ಕೆ ಛಾಯಾಗ್ರಹಣ ಮಾಡಿದ್ದು. ಆಮೇಲೆ ಅಮ್ಮೇರ್ ಪೊಲೀಸ ಎಂಬ ತುಳು ಚಿತ್ರದ ಮೂಲಕ ನಿಮಗೆ ಪರಿಚಯ ಆಗಿರುವಂಥ ಪ್ರಸಾದ್ ಕೆ ಶೆಟ್ಟಿ ಅವರು ಸಂಗೀತ ನೀಡಿದ್ದಾರೆ. ಸೊ ಹೀಗೆ ನಮ್ಮದೇ ಕತೆ, ನಮ್ಮ ಕರಾವಳಿಯ ಕತೆ ಸೊ ನಿಮ್ಮ ಮುಂದೆ ಜುಲೈ 4ಕ್ಕೆ ಬರ್ತಿದೆ. ಜುಲೈ 2ನೇ ತಾರೀಕು ನಾವು ನಮ್ಮದೇ ಭಾರತ್ ಸಿನಿಮಾಸಲ್ಲಿ ಇದರ ಪ್ರೀಮಿಯರ್ ಶೋ ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಈ ಮೂಲಕ ನಮ್ಮ ಪ್ರೀಮಿಯರ್ ಶೋಗೂ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಚಿತ್ರದ ನಾಯಕ ನಟ ಯಶ್ ಶೆಟ್ಟಿ ಅವರು ಮಾತಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಸ್ ತುಳು ಮೂವಿ ಮಾಡಿದಾಗ ನೀವೆಲ್ಲರೂ ನನ್ನನ್ನು ತುಂಬ ಪ್ರೋತ್ಸಾಹಿಸಿದ್ದೀರಾ, ಬೆಂತಟ್ಟಿದ್ದೀರಾ, ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಈಗ ಜಂಗಲ್ ಮಂಗಲ್ ಮೂವಿಯಲ್ಲಿ ಹೀರೋ ಅನ್ನೋ ಒಂದು ಕ್ಯಾಟಗರಿ ಏನಿದೆ ಅದನ್ನು ನಾನು ಕಾಣಿಸ್ಕೋತಾ ಇದ್ದೀನಿ. ಆದರೆ ಅದೊಂದು ಹೀರೋ ಅಂತ ಅಲ್ಲ, ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್, ತುಂಬ ಸ್ಟ್ರಾಂಗ್ ಆಗಿರುವಂಥ ಕ್ಯಾರೆಕ್ಟರ್. ಆ್ಯಕ್ಚುಲಿ ಮೂವಿ ಬಂದುಬಿಟ್ಟು ಒಂದು ಈ ಹುಡುಗಿ ಏನಿದೆ ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ಏನಿದೆ ತುಂಬ ಲೀಡಾಗಿ ಹೋಗುವಂಥದ್ದು. ನಮ್ಮ ಟ್ರೈಲರ್ ಎಲ್ಲ ಕಡೆನೂ ಈಗ ತುಂಬ ಹಿಟ್ ಆಗಿದೆ. ಎಲ್ಲರೂ ಫೋನ್ ಮಾಡಿಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇನೇ ಕ್ರೆಡಿಟ್ ಇದ್ರೂ ಕೂಡ ಕತೆ ಮಾಡಿದಂಥ ಡೈರೆಕ್ಟ್ರಿಗೆ ಸಲ್ಲಬೇಕು. ಈ ಮೂವಿಗೆ ನಾನು ಹೀರೋ ನಿಮಿತ್ತ ಮಾತ್ರ, ಆದರೆ ಈ ಮೂವಿಯ ಕಥೆಯೇ ಹೀರೋ, ಅದನ್ನು ಕತೆ ಬರೆದಂತಹ ಡೈರೆಕ್ಟರ್ ಹೀರೋ ಈ ಮೂವಿಗೆ. ಅದಲ್ಲದೆ ಸಿಂಪಲ್ ಸುನಿ ಸರ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಈ ಮೂವಿ ಎಲ್ಲ ರೆಡಿ ಆದಮೇಲೆ ನಮ್ಗೆ ಏನು ಮಾಡಬೇಕಂತ ಗೊತ್ತಾಗದಿರುವಂಥ ಸಂದರ್ಭದಲ್ಲಿ ನಮ್ಮ ಸಂಕಲನಕಾರರಾದಂಥ ಮನು ಶೇಡ್ಗರ್ ಅವರು ಸಿಂಪಲ್ ಸುನಿ ಅವ್ರ ಜೊತೆಗೆ ಸಾಕಷ್ಟು ಮೂವಿಗಳಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿದರು. ಈ ಮೂವಿನ ನಮ್ಮ ಡೈರೆಕ್ಟ್ರು ಹಾಗೆ ಮನು ಅವರು ಆ ಮೂವಿ ತಗೊಂಡೋಗ್ಬಿಟ್ಟು ಸಿಂಪಲ್ ಸುನಿ ಅವರಿಗೆ ತೋರಿಸಿದಾಗ ಸರ್ ಮೂವಿ ನೋಡಿಬಿಟ್ಟು ತುಂಬ ಖುಷಿ ಆಗಿಬಿಟ್ಟು ಅವ್ರ ಸ್ವಂತ ಬ್ಯಾನರನ್ನು ನಮ್ಗೆ ಕೊಟ್ಟರು. ಈ ಬ್ಯಾನರಲ್ಲಿ ನೀವು ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಅದು ನಮಗೆ ಸಿಕ್ಕಿದಂಥ ದೊಡ್ಡ ಶಕ್ತಿ. ಈಗ ಅವರ ಸಿಂಪಲ್ ಸುನಿ ಪ್ರೆಸೆನ್ಸಲ್ಲಿ ಈ ಮೂವಿ ಕರ್ನಾಟಕದ ಎಲ್ಲ ಕಡೆಗೆ ಇದು ಬಿಡುಗಡೆ ಆಗ್ತಾ ಇದೆ. ಅದಲ್ಲದೆ ನಮ್ಮ ಇಲ್ಲಿಯ ಕರಾವಳಿಯ ತುಂಬ ಜನ ಆರ್ಟಿಸ್ಟಲ್ಲಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಸ್ವಲ್ಪ ನಾನ್ ಆರ್ಟಿಸ್ಟ್ ಆಗಿರ್ಬೋದು, ಆದರೆ ಮಟ್ಪಾಡಿ ಅನ್ನುವಂಥ ಚಿಕ್ಕ ಊರಲ್ಲಿರುವಂತಹ ಈ ಟ್ರೈಲರ್ ನೋಡಿದಾಗ ನಾವೆಲ್ಲ ನಮ್ಮನ್ನೆಲ್ಲ ಬಿಟ್ಟು ಉಳಿದಂಥ ಎಲ್ಲ ಮುಖಗಳು ಆ ಊರಿನ ಮುಗ್ಧ ಜನರು. ಅವರಿಗೆ ಈ ಮೂವಿಯಲ್ಲಿ ಒಂದು ಆ್ಯಕ್ಟ್ ಮಾಡುವಂತಹ ಒಂದು ಚಿಕ್ಕ ಚಾನ್ಸ್ ಸಿಕ್ಕಿದೆ. ಸೊ ನಮಗೋಸ್ಕರ ಅಲ್ಲದಿದ್ದರೂ ಆ ಮುಗ್ಧ ಮನಸ್ಸುಗಳಿಗೋಸ್ಕರ ನಾವು ಈ ಮೂವಿನ ನೋಡಬೇಕು. ಆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ಇದರ ಲೆಂತ್ ಬಂದ್ಬಿಟ್ಟು 1.5 ಗಂಟೆಯಲ್ಲಿ ಟ್ರೈಲರ್ ನೋಡಬೇಕಾದ್ರೆ ತುಂಬ ಫನ್ ಅಂತ ಅನಿಸುತ್ತೆ. ಖಂಡಿತವಾಗಿ ಈ ಮೂವಿ ಬಂದ್ಬಿಟ್ಟು ಒಂದು ಮಿಸ್ಟ್ರಿ, ಒಂದು ಕ್ರೈಮ್ನ ತುಂಬ ಚೆನ್ನಾಗಿ ಏನು ಡೈರೆಕ್ಷನ್ ಮಾಡಿದ್ದಾರೆ ರಕ್ಷಿತ್ ಅವರು. ಇದೇ ಜುಲೈ 4ಕ್ಕೆ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ. ನಿಮಗೋಸ್ಕರ 2ನೇ ತಾರೀಕು ಭರತ್ ಮಾಲಲ್ಲಿ ಒಂದು ಪ್ರೀಮಿಯರ್ ಶೋ ಇಟ್ಟಿದ್ದೀವಿ. ನೀವೆಲ್ಲರೂ ಬಂದು ಈ ಮೂವಿ ನೋಡಿ ನಿಮ್ಮ ಅನಿಸಿಕೆ ಹೇಳಿದರೆ ತುಂಬ ನಮಗೆಲ್ಲರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಈಗ ನಮ್ಮ ಸಿನಿಮಾದಲ್ಲಿ ತುಂಬ ಒಂದು ಪ್ರಾಮುಖ್ಯತೆ ಇರುವಂಥ ರೋಲ್ ಇವ್ರದ್ದು, ದಿವ್ಯಾ ಅವ್ರದ್ದು. ಇವರ ತಂದೆ ಪಾತ್ರಕ್ಕೆ ಒಂದು ತುಂಬ ಅಂದರೆ ಕೆಪಬಲ್ ಇರುವಂಥ ಒಬ್ಬ ಆರ್ಟಿಸ್ಟ್ ಬೇಕಿತ್ತು. ಸೊ ಹಾಗೆ ನಾವು ಹುಡುಕ್ತಾ ಹೋದಾಗ ನಮಗೆ ಅಂದರೆ ನನ್ನ ಮನಸ್ಸಿಗೆ ಫಸ್ಟ್ ಬಂದಿದ್ದು ಚಂದ್ರಹಾಸ್ ಉಳ್ಳಾಲ್ ಅವರು. ಆ್ಯಕ್ಚುಲಿ ಇಲ್ಲಿ
ನಮ್ಮ ಕರಾವಳಿಯಲ್ಲಿ ಅನೇಕ ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಬಂದಿರೋರು. ಅವರ ಹಿಂದೆ ಒಂದಷ್ಟು ವರ್ಷದ ಅನುಭವ ಇದೆ. ಸೊ ಆ ಅನುಭವವನ್ನೆಲ್ಲ ಧಾರೆ ಎರೆದು ಈ ರೋಲ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಕರಾವಳಿಯಲ್ಲಿ ಸಿದ್ಧ ಸೂತ್ರವನ್ನು ಬಿಟ್ಟು ಹೊಸ ಬಗೆಯ ಚಿತ್ರಗಳು ತುಂಬ ಬರ್ತವೆ. ಅದರಲ್ಲಿ ಕರಾವಳಿಯ ತಂತ್ರಜ್ಞರ, ನಿರ್ದೇಶಕರ, ನಟರ ಪಾಲು ಬಹಳ ದೊಡ್ಡದು. ಇತ್ತೀಚೆಗೆ ಬಂದಂಥ ಅನೇಕ ಸಿನಿಮಾಗಳನ್ನ ನೋಡಿದರೆ ಒಂದು ಹೊಸ ಟ್ರೆಂಡ್ ಓಪನ್ ಆಗ್ತಾ ಇದೆ. ಈ ಟ್ರೆಂಡಲ್ಲಿ ಜಂಗಲ್ ಮಂಗಲ್ ಕೂಡ ಒಂದು ಪ್ರಮುಖವಾದ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಚಿತ್ರದಲ್ಲಿ ನಾನು ಮುಖ್ಯವಾಗಿ ಕಂಡದ್ದೇನೆಂದರೆ ಮನುಷ್ಯ ಮತ್ತು ಕಾಡಿನ ನಡುವೆ ಇರುವಂತಹ ಒಂದು ಅವಿನಾಭ ಸಂಬಂಧ. ಕಾಡು ಮತ್ತು ಮನುಷ್ಯನಿಗೆ ಒಂದು ರೀತಿಯ ಸಿಮಿಲಾರಿಟಿ ಇದೆ. ಅದೇನೆಂದರೆ ನಿಗೂಢತೆ. ಕಾಡು ತನ್ನ ನಿಗೂಢತೆಯನ್ನು ಬಿಟ್ಟುಕೊಡೋದಿಲ್ಲ, ಮನುಷ್ಯ ಕೂಡ ಹಾಗೆ ತನ್ನ ನಿಗೂಢತೆಯನ್ನು ಯಾವತ್ತೂ ಬಿಟ್ಟುಕೊಡೋದಿಲ್ಲ. ಆದರೆ ಕಾಡು ತನ್ನನ್ನು ಯಾರು ಪ್ರೀತಿಸ್ತಾರೋ ಅದನ್ನು ಅಪ್ಪಿಕೊಳ್ತದೆ, ಯಾರು ತನ್ನನ್ನು ದ್ವೇಷಿಸ್ತಾರೋ ಅವರನ್ನು ಮಟ್ಟ ಹಾಕ್ತದೆ. ಈ ಒಂದು ಕಥೆಯ ಒಂದು ಮುಖ್ಯ ಎಳೆಯನ್ನು ಇಟ್ಕೊಂಡು ಒಂದು ಹಳ್ಳಿಯಲ್ಲಿ ಒಂದು ಕಾಡಿನಲ್ಲಿ ನಡೆಯುವಂತಹ ಒಂದು ನಿಗೂಢ ಕಥೆಯನ್ನು ಹೊಂದಿರುವಂತಹ ಈ ಜಂಗಲ್ ಮಂಗಲ್ ಸಿನಿಮಾ ತಮಗೆಲ್ರಿಗೂ ತುಂಬ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಈಗಾಗಲೇ ಯಶ್ ಅವರು ಹೇಳಿದಂತೆ ಕರಾವಳಿಯ ಅನೇಕ ನಟರು, ಕಲಾವಿದರು ಇದರಲ್ಲಿ ಪಾತ್ರವಹಿಸಿದ್ದಾರೆ. ರಕ್ಷಿತ್ ತುಂಬ ಚೆನ್ನಾಗಿ ಈ ಕೆಲಸವನ್ನು, ನಿರ್ದೇಶನ ಕೆಲಸವನ್ನು ನಿಭಾಯಿಸಿದ್ದಾರೆ. ತಾವೆಲ್ಲರೂ ಈ ಸಿನಿಮಾಕ್ಕೆ ತುಂಬು ಹೃದಯದ ತಮ್ಮ ಸಹಕಾರವನ್ನು ನೀಡಬೇಕು. ಒಂದು ಹೊಸ ಬಗೆಯ ಚಿತ್ರಕ್ಕೆ ತಾವು ಮುನ್ನುಡಿ ಹಾಡ್ತೀರಿ, ಚೆನ್ನಾಗಿ ಇದಕ್ಕೆ ಪ್ರಚಾರ ಕೊಡ್ತೀರಿ ಅಂತ ನಂಬಿದ್ದೇವೆ. ಈ ಸಿನಿಮಾವನ್ನು ಗೆಲ್ಲಿಸುವ ದೊಡ್ಡ ಶಕ್ತಿ ನಿಮ್ಮಲ್ಲಿದೆ. ದಯವಿಟ್ಟು ಸಹಕರಿಸಿ. ತಾವೆಲ್ಲರೂ 2ನೇ ತಾರೀಕಿಗೆ ನಡೆಯುವಂತಹ ನಮ್ಮ ಪ್ರೀಮಿಯರ್ ಶೋ ಏನಿದೆ ಅದಕ್ಕೆ ಬಂದು ಈ ಚಿತ್ರವನ್ನು ನೋಡಿ ಮುಂದಿನ ನಮ್ಮ ಈ ಚಿತ್ರದ ಒಂದು ಏನು ಪ್ರಯಾಣ ಇದೆ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಸೊ ನೀವೆಲ್ಲ ಈ ಚಿತ್ರದ ಟ್ರೈಲರ್ ನೋಡಿರ್ಬೋದು. ಟ್ರೈಲರಲ್ಲಿ ತುಂಬಾ ದೊಡ್ಡ ಆಕರ್ಷಣೆ ಅಂದರೆ ನಮ್ಮ ಪುಷ್ಪರಾಜ್ ಬೊಳ್ಳಾರ್ ಅವ್ರದ್ದು ಪಂಚ್ ಡೈಲಾಗ್ಸ್. ಆ್ಯಕ್ಚುಲಿ ಅವರು ತುಳು ಆರ್ಟಿಸ್ಟ್ ಆಗಿದ್ರು, ತುಳು ರಂಗಭೂಮಿಯಲ್ಲಿ ನಟಿಸಿ ಅವ್ರಿಗೆ ಅನುಭವ ಇರುವಂಥ ಆರ್ಟಿಸ್ಟ್ ಆಗಿದ್ರು ಆ ಒಂದು ಕನ್ನಡ ಭಾಷೆನ ತುಂಬ ಚೆನ್ನಾಗಿ ಅವ್ರದ್ದಾಗಿಸ್ಕೊಂಡು ಒಂದು ಅವ್ರದ್ದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಎಲ್ಲ ತುಂಬ ಅಂದರೆ ಟ್ರೈಲರ್ಗೆ ಒಂದು ಕಳೆ ಕೊಟ್ಟಿದ್ದಾರೆ. ಸೊ ಅವರೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು. ಸೊ ನಮ್ಮ ಇಡೀ ಸಿನಿಮಾದಲ್ಲಿ 2 ಮುಖ್ಯ ಪಾತ್ರ ಇದೆ. ಒಂದು ಬಂದ್ಬಿಟ್ಟು ನೇಚರ್, ಅಂದರೆ ನಮ್ಮ ಪಶ್ಚಿಮ ಘಟ್ಟ ಅಂತ ಏನು ಹೇಳ್ತೀವಿ, ಅದರ ತಪ್ಪಲಿನ ಒಂದು ಊರಲ್ಲಿ ಆ ಕಾಡು ಇದೆಯಲ್ಲ ಅದೇ ಪ್ರಮುಖ ಪಾತ್ರ. ಸೊ ಇನ್ನೊಂದು ನಾವು ಹೆಣ್ಣಿಗೂ ಪ್ರಕೃತಿ ಅಂತೀವಿ, ಅಲ್ಲೊಂದು ಹೆಣ್ಣಿನ ಪಾತ್ರ ಬರುತ್ತೆ. ಒಂದು ದಿವ್ಯಾ ಅಂತ ನಮ್ಮ ಊರಲ್ಲಿ ಒಂದು ಅಂಗನವಾಡಿ ಟೀಚರ್ದು ಪಾತ್ರ, ಒಂದು ಮುಗ್ಧ ಹುಡುಗಿ ಪಾತ್ರ. ಸೊ ಆ ಪಾತ್ರನ ಹರ್ಷಿತಾ ರಾಮಚಂದ್ರ ಅವರು ನಿಭಾಯಿಸಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಮಾತೆರೆಗ್ಲ ನಮಸ್ಕಾರ. ಆ್ಯಂಡ್ ನಾನು ಈಗ ತುಳು ಕಲಿತಾ ಇದ್ದೀನಿ ಇವ್ರ ಜೊತೆಗೆಲ್ಲ ಸೇರಿ. ಆ್ಯಂಡ್ ನಾನು ಮೂಲತಃ ಬೆಂಗಳೂರಿನವಳೆ. ಮೊದಲನೇ ಬಾರಿಗೆ ಶೂಟಿಂಗ್ ಅಂತಲೇ ಇಲ್ಲಿಗೆ ಬಂದಿದ್ದು ನಾನು. ಅದುವರೆಗೂ ನನಗೆ ಇಲ್ಲಿನ ಗಂಧಗಾಳಿ ಯಾವುದೂ ಗೊತ್ತಿರಲಿಲ್ಲ. ಶೂಟಿಂಗ್ ಅಂತ ಇಲ್ಲಿ ಬಂದು ಇಲ್ಲಿಗೆ ಒಂದು ಅಡ್ಜಸ್ಟ್ ಆಗಿ ಆ್ಯಂಡ್ ತುಂಬ ಬ್ಯೂಟಿಫುಲ್ ಅನಿಸ್ತು ನನಗೆ. ನೇಚರ್ ಆಗಿರ್ಬೋದು, ನಮ್ಮ ಬೆಂಗಳೂರಲ್ಲಿ ಇಷ್ಟು ಗ್ರೀನರಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಫಸ್ಟ್ ಟೈಮ್ ಈ ಗ್ರೀನರಿ, ಇಲ್ಲಿನ ಊಟ, ಇಲ್ಲಿನ ಭಾಷೆ ಇದನ್ನೆಲ್ಲ ಕಲಿತಾ ಇಲ್ಲಿಂದ ಈ ಸಿನಿಮಾದಿಂದ ನಾನು ಮಂಗಳೂರು ಹುಡುಗಿ ಅಂತಲೇ ಹೇಳ್ಬೋದು. ಆ ಒಂದು ಇಲ್ಲಿನ ಹುಡುಗಿ ಅಂತಲೇ ಒಂದು ಪೋಟ್ರೆ ಆಗುತ್ತೆ ಸಿನಿಮಾದಲ್ಲೂ ನೀವು ನೋಡಿದ ಹಾಗೆ. ಆ್ಯಂಡ್ ಆ್ಯಸ್ ಅ ಪರ್ಸನ್ ನಾನು ಕೂಡ ಇವ್ರ ಜೊತೆ ಸೇರಿಕೊಂಡು ಇಲ್ಲಿನವಳೇ ಆಗಿದ್ದೀನಿ. ಸೊ ಈ ಸಿನಿಮಾನ ನೋಡಿ ಎಲ್ಲರೂ ಮೆನ್ಷನ್ ಮಾಡಿದಾಗೆ ನೇಚರ್ ಜೊತೆ ಒಂದು ಯಾವಾಗಲೂ ಕನೆಕ್ಷನ್ ಇದ್ದರೆ ಒಳ್ಳೆಯದು. ಆ್ಯಂಡ್ ನೇಚರ್ ಯಾವತ್ತೂ ನಮ್ಮನ್ನು ಸೇಫ್ ಝೋನಲ್ಲಿ ಇಡುತ್ತೆ ಅಂತ ಒಂದು ಇಂಪಾರ್ಟೆನ್ಸ್ನ ಹೇಳುವಂಥ ಪ್ರಯತ್ನ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಎಲ್ಲೇ ನಿಮಗೆ ಏನು ಹೇಳ್ತಾರೆ, ಇದು ಆಗದೇ ಇರೋದನ್ನ ನಿರ್ದೇಶಕರು ತೋರಿಸಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಎಲ್ಲ ತುಂಬ ನೈಜವಾಗಿ ನಡೆದಂಥ ಘಟನೆ, ರಿಯಲ್ ಲೈಫಿಗೆ ತುಂಬ ಹತ್ತಿರವಾಗುವಂಥ ಘಟನೆ ಅಂತಲೇ ನಿಮ್ಮೆಲ್ರಿಗೂ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಇನ್ನೊಂದು ನಾನು ನೋಡಿದ ಹಾಗೆ ಕಲೆನ ತುಂಬ ಸಂಭ್ರಮಿಸ್ತಾರೆ ಎಲ್ಲರೂ. ನಮ್ಮನ್ನೇ ಕೋಸ್ಟಲ್ ಅವಾರ್ಡ್ಗೆ ಹೋದಾಗಲೂ ನಾನು ಅದನ್ನು ನೋಡಿದೆ. ಆ್ಯಂಡ್ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಮಾಧ್ಯಮ ಮಿತ್ರರು ನಮ್ಮ ಪ್ರಾಡಕ್ಟ್, ನಮ್ಮ ಚಿತ್ರ
ರೆಡಿ ಆದ್ಮೇಲೆ ಫಸ್ಟ್ ಜನಕ್ಕೆ ರೀಚ್ ಮಾಡಿಸೋದು ನೀವೇ. ಸೊ ನೀವು ಒಂಥರ ಮೇನ್ ಪಿಲ್ಲರ್ ಇದ್ದ ಹಾಗೆ, ಮೇನ್ ಬ್ಯಾಕ್ ಸಪೋರ್ಟ್ ಇದ್ದ ಹಾಗೆ. ಸೊ ದಯವಿಟ್ಟು ಆದಷ್ಟು ರೀಚ್ ಮಾಡಿಸಿ. ಆ್ಯಂಡ್ ಜುಲೈ 4ಕ್ಕೆ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ. ಅದಕ್ಕೂ ಮುಂಚೆ 2ನೇ ತಾರೀಕಿಗೆ ಪ್ರೀಮಿಯರ್ ಇದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಹಾಗಾಗಿ ನಾನು ಆಕ್ಚುಲಿ ನಮ್ಮ ಪುತ್ತೂರಲ್ಲೇ ಹುಟ್ಟಿ ಬೆಳೆದವನು. ನನ್ನ ಬಾಲ್ಯ ಅಂದರೆ ಕಾಲೇಜ್ ತನಕ ಪುತ್ತೂರಲ್ಲೇ ಓದಿ ಆಮೇಲೆ ಬೆಂಗಳೂರಿಗೆ ಹೋದವನು. ಈ ಕರಾವಳಿಯಿಂದ ಈ ರಕ್ಷಿ ಶೆಟ್ಟರ್ ಆಗಿರ್ಬೋದು, ರಾಜ್ ಬಿ ಶೆಟ್ಟರ್ ಆಗಿರ್ಬೋದು, ರಿಷಬ್ ಶೆಟ್ಟರ್ ಆಗಿರ್ಬೋದು, ಅವರೆಲ್ಲ ನಮ್ಮ ಕಲ್ಚರ್ನ ಒಂದು ಪ್ರಪಂಚಕ್ಕೆ ಪಸರಿಸೋ ಕೆಲಸ ಮಾಡಿದಾಗ ಸೊ ಅದರಿಂದೆಲ್ಲ ನಮಗೂ ಸ್ಫೂರ್ತಿ ಬರುತ್ತೆ. ನಾವು ಹುಟ್ಟಿ ಬೆಳೆದ ಜಾಗದ್ದು ಒಂದಷ್ಟು ಕಥೆಗಳನ್ನು ನಾವು ಹೇಳಬೇಕು. ನಾನು ನೋಡಿರುವಂಥ ಒಂದಷ್ಟು ಪಾತ್ರಗಳನ್ನು ಹೊರಗಡೆ ಜಗತ್ತಿಗೆ ಹೇಳಬೇಕು ಅಂತ ಒಂದಷ್ಟು ಸ್ಫೂರ್ತಿಯಿಂದ ಕೆಲಸ ಮಾಡ್ತಿದ್ದೆ. ಆ್ಯಕ್ಚುಲಿ ನನ್ನ ಅಜ್ಜ ತಾಳಮದ್ದಳೆ ಆರ್ಟಿಸ್ಟ್ ಅವರು ಯಕ್ಷಗಾನ ಎಲ್ಲ ತುಂಬ ಆಸಕ್ತಿ ಹೊಂದಿರೋರು. ಸೊ ಅಲ್ಲಿ ತುಂಬ ಯಂಗ್ ಏಜಿಂದಾನೇ ಅವರು ಕಥೆಗಳು ಹೇಳ್ತಾ ಬಂದರು. ಸೊ ನನಗೆ ಆ ಕಥೆಗಳ ಇಂಟ್ರೆಸ್ಟು ಈ ನಮ್ಮ ಸುತ್ತಮುತ್ತ ಇರುವಂಥ ಒಂದಷ್ಟು ಕ್ಯಾರೆಕ್ಟರ್ನ ಸ್ಟಡಿ ಮಾಡೋದು ಅದು ತುಂಬ ಯಂಗ್ ಏಜಿಂದಾನೇ ಬಂತು. ಸೊ ಹಾಗಾಗಿ ನನಗೆ ಸಿನಿಮಾದಲ್ಲಿ ನಮ್ಮ ಊರನ್ನ ತೋರಿಸ್ಬೇಕು, ನಾನು ನೋಡಿರೋಂಥ ಕ್ಯಾರೆಕ್ಟರ್ನ ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಬಹುಶಃ ಈ ಸಿನಿಮಾ ನೋಡಿದಾಗ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೊಂದ್ಸಲ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಭಾರತ್ ಸಿನಿಮಾಸ್ ವಿಜಯಲ್ಲಿ 2ಗೆ ಇದೇ ಜುಲೈ 2ನೇ ತಾರೀಕು ಸಂಜೆ 7 ಗಂಟೆಗೆ ಪ್ರೀಮಿಯರ್ ಶೋ ಇದೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಬನ್ನಿ, ನಮ್ಮ ಚಿತ್ರ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆಮೇಲೆ ನಮ್ಮ ಒಂದು ಕರಾವಳಿಯವರೇ ತುಂಬಿರುವಂಥ ತಂಡ, ಹೊಸ ತಂಡ ಅಂತ ನಾನು ಹೇಳಲ್ಲ, ಯಾಕಂದರೆ ಇಲ್ಲೆಲ್ಲ ದಿಗ್ಗಜರೇ ಕೂತಿದ್ದಾರೆ. ನಾನೊಬ್ಬ ಹೊಸಬ, ಅಂದರೆ ನಾನು ಒಂದಷ್ಟು ತುಳು ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಸೊ ಎಲ್ಲ ಒಂದು ನಿಮ್ಮ ಮುಂದೆ ಹೊಸದಾಗಿ ಬರ್ತಾ ಇದ್ದೀವಿ. ಸೊ ನಮ್ಮನ್ಗೆಲ್ಲ ಒಂದು ಆಶೀರ್ವದಿಸಿ, ಹರಸಿ ಹಾಗೂ ನಮ್ಮನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಶೆಟ್ಟಿ ಅವರು, ಹಾಗೆ ಅರ್ಜುನ್ ಕಾಪಿಕಾಡ್, ಹಾಗೆ ನಮ್ಮ ಪೃಥ್ವಿ ಅಂಬರ್ ಅವರು ಈ ಟ್ರೈಲರ್ನ ನೋಡಿಬಿಟ್ಟು ಅವರ ಒಂದು FB ಅಥವಾ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಇದನ್ನು ಜಾಸ್ತಿ ರೀಚ್ ಆಗೋಂಗೆ ಮಾಡಿದ್ದಾರೆ ಇಲ್ಲಿಗೆ. ಸೊ ಅವರಿಗೆ ಈ ಒಂದು ಮುಖಾಂತರ ನಾವು ಥ್ಯಾಂಕ್ಸ್ ಹೇಳ್ತಿದ್ದೀವಿ. ಥ್ಯಾಂಕ್ ಯು. ಸಿಂಗಲ್ ಸ್ಕ್ರೀನ್ಸ್ ನಾವು ಸದ್ಯಕ್ಕೆ ಮಾಡ್ತಾ ಇಲ್ಲ. ಅಂದರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದೇ ಸಿಂಗಲ್ ಸ್ಕ್ರೀನ್ ಇರುತ್ತೆ. ಆಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲ ಮಲ್ಟಿಪ್ಲೆಕ್ಸಿಬಲ್ ಇರುತ್ತೆ. ಅರೌಂಡ್ 60-70 ಸ್ಕ್ರೀನ್ಸಲ್ಲಿ ಬರುತ್ತೆ. ಇಲ್ಲ ಸರ್, ಯಾಕಂದರೆ ಈಗ ಸಿಂಗಲ್ ಸ್ಕ್ರೀನ್ಸು ಇಲ್ಲ ನಮ್ಮ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ ಸರ್. ಅಂದರೆ ಈಗ ಸಿಂಗಲ್ ಸ್ಕ್ರೀನ್ಸ್ ಎಸ್ ಸರ್, ನಾನು ಉತ್ತರ ಕೊಡ್ತೀನಿ. ಏನಂದರೆ ಈಗ ಸಿಂಗಲ್ ಸ್ಕ್ರೀನ್ಸು ನಮ್ಮಂಥ ಸಿನಿಮಾಗಳು, ಅಂದರೆ ಈಗ ನಾನ್ ಸ್ಟಾರ್ ಸಿನಿಮಾ ಮತ್ತು ಸ್ಟಾರ್ ಸಿನಿಮಾ ಅಂತ ಇರುತ್ತೆ. ಸ್ಟಾರ್ ಸಿನಿಮಾ ಇದ್ದಾಗ ಸಿಂಗಲ್ ಸ್ಕ್ರೀನ್ ಅವರೇ ಹಾಕ್ತಾರೆ, ಅಂದರೆ ಶೇರ್ ಬೇಸಿಸಲ್ಲೇ ಅವ್ರು ತಗೊಳ್ತಾರೆ. ಈಗ ನಮ್ಮ ಸಿನಿಮಾ ಇದ್ದಾಗ ಅವರು ಸಿಂಗಲ್ ಸ್ಕ್ರೀನ್ ಅವ್ರು ಏನು ಹೇಳ್ತಾರೆ ಅಂದರೆ ರೆಂಟ್ ಕೊಟ್ಟು ಹಾಕಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಾವು ನಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ತಿದ್ದೀವಿ. ಸೊ ಶೇರ್ ಬೇಸಿಸಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಸಿಂಗಲ್ ಸ್ಕ್ರೀನ್ ಮುಂದೆ ಬಂದರೂ ನಾವು ಹಾಕೋಕೆ ರೆಡಿ ಇದ್ದೀವಿ. ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಇರುವ ಕಾಳಗ ಅಂತಲ್ಲ, ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಇರೋ ಸಂಬಂಧದ ಬಗ್ಗೆ ಅಂತ ಹೇಳ್ಬೋದು. ಯಾಕಂದರೆ ಸಿನಿಮಾದಲ್ಲಿ ಅಲ್ಟಿಮೇಟ್ ಆಗಿ ನಾನು ಏನು ಹೇಳಕ್ ಕೊಡ್ತಿದ್ದೀನಿ ಅಂದರೆ ಪ್ರಕೃತಿಯ ಅಲ್ಟಿಮೇಟ್, ಅಂದರೆ ನೇಚರ್ ಅಲ್ಟಿಮೇಟ್. ಸೊ ಈಗ ಒಂದು ನಮ್ಮ ಏನೇ ಒಂದು ಇವಿಲ್ ಅಂತ ಇದ್ರೂ ಅದನ್ನು ನಮಗೆ ಮನುಷ್ಯರಿಗೆ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅಲ್ಟಿಮೇಟ್ಲಿ ಅದನ್ನು ಪ್ರಕೃತಿನೇ ನಾಶ ಮಾಡುತ್ತೆ ಅನ್ನೋದು ನನ್ನ ಟೋಟಲ್ ಪರ್ಪಸ್ ಆಫ್ ದ ಮೂವಿ. ಸೊ ಅದನ್ನು ಸಂಬಂಧ ಅಂತ ಹೇಳ್ಬೋದು. ಮೇಜರಾಗಿ ನಾನು ಅಂದರೆ ಕುವೆಂಪು ಅವ್ರದ್ದು, ಕಾನೂರು ಹೆಗ್ಗಡತಿ ಎಲ್ಲ ಗೊತ್ತು ನನಗೆ. ಬಟ್ ನನ್ನ ಒಂದು ನರೇಟಿವ್ ಸ್ಟೈಲಲ್ಲಿ ಇನ್ಫ್ಲೂಯೆನ್ಸ್ ಅಂದರೆ ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅವರು ನನ್ನ ತುಂಬ ಫೇವ್ರೇಟ್ ರೈಟರ್ ಅವರು. ಸೊ ಅವ್ರದ್ದು ಒಂದು ನರೇಟಿವ್ ಸ್ಟೈಲ್, ಅಂದರೆ ಅವ್ರದ್ದು ಯಾವುದು ಕೃತಿದ್ದು ರೆಫರೆನ್ಸ್ ಇಲ್ಲಿಲ್ಲ, ಬಟ್ ಅವ್ರದ್ದು ಒಂದು ನರೇಟಿವ್ ಸ್ಟೈಲ್ ಇದೆಯಲ್ಲ ಸರ್. ನರೇಟಿವ್ ಸ್ಟೈಲ್ ಅಂದರೆ ಅವರು ಇಡೀ ಅವ್ರದ್ದು ಪ್ರಕೃತಿಯಲ್ಲಿ ನೋಡಿರೋದನ್ನೆಲ್ಲ ಒಂದು ಮಜವಾಗಿ ಹೇಳೋ ಸ್ಟೈಲ್ ಇದೆಯಲ್ಲ. ಸೊ ಅದನ್ನು ನಾನು ಇನ್ಫ್ಲೂಯೆನ್ಸ್ ಆಗಿ ತಗೊಂಡಿರ್ಬೋದು, ಜಸ್ಟ್ ನರೇಟಿವ್ ಸ್ಟೈಲ್. ಸರ್ ಇದು ನಾನು ಒಂದು ಅರೆಮಲ್ನಾಡು ಭಾಗ ಅಂತ ತಗೊಂಡಿದ್ದೀನಿ. ಅರೆಮಲ್ನಾಡು ಭಾಗ ಅಂದರೆ ಈಗ ನಮ್ಮದು ಸುಳ್ಯ ಕಡೆ ಹೋಗಿ ನಾವು ಸುಳ್ಯ ಕಡೆ ಒಂದು ಊರು ಅಂತ ತಗೊಂಡ್ರೆ ಅಲ್ಲಿ ಎಲ್ಲ ಕಡೆಯಿಂದ ಮಿಕ್ಸ್ ಜನ ಇದ್ದಾರೆ. ಅಂದರೆ ಅಲ್ಲಿ ಕೊಡವಸಿದ್ದಾರೆ, ತುಳು ಮಾತಾಡೋರು ಇದ್ದಾರೆ, ಆಮೇಲೆ ಅರೆ ಭಾಷೆ ಅಂತ ಒಂದು ಮಾತಾಡೋರು ಇದ್ದಾರೆ. ಈ ಥರ ಒಂದು ಮಿಕ್ಸ್ಡ್ ಜಾಗದಲ್ಲಿ ನಡೆಯುವಂಥ ಕತೆ.
ಬಟ್ ಇದು ಆ ಜಾಗ ಏನಿದೆ ಅಲ್ಲಿ ಎರಡು ಕಡೆ ನಂಬಿಕೆಗಳು ಮಿಕ್ಸ್ ಆಗಿರ್ತವೆ. ಅಂದ್ರೆ ಆ ಕಡೆಯಿಂದ ಬಂದವರು ಅವ್ರದ್ದೊಂದು ನಂಬಿಕೆಗಳಿರುತ್ತೆ, ನಮ್ಮ ಕರಾವಳಿ ಜನರು ಅಲ್ಲಿದ್ದಾರೆ ಅವ್ರದ್ದೊಂದು ನಂಬಿಕೆ ಇರುತ್ತೆ. ಸೊ ಇಂಥ ಒಂದು ಭಾಗದಲ್ಲಿ ನಾನು ತಗೊಂಡಿದ್ದೀನಿ. ಸೊ ಇದರಲ್ಲಿ ಎರಡು ಮಲ್ನಾಡ್ ಕನ್ನಡ ಮತ್ತೆ ಈ ಕಡೆ ಕನ್ನಡ, ಎರಡು ಕನ್ನಡ ಮಿಕ್ಸ್ ಆಗುತ್ತೆ ಸರ್. ಇದು ಆಕ್ಚುಲಿ ಸಹ್ಯಾದ್ರಿ ಸ್ಟುಡಿಯೋಸ್ ಇಂದ ನಾವು ನಿರ್ಮಾಣ ಮಾಡಿರೋದು. ಸಹ್ಯಾದ್ರಿ ಸ್ಟುಡಿಯೋಸ್ ಅಂದ್ರೆ ನಮ್ದೇ ಒಂದು ಸಂಸ್ಥೆ, ಅಂದ್ರೆ ನಾವೇ ಎಲ್ಲ ಗೆಳೆಯರು ಸೇರ್ಕೊಂಡು ಕಟ್ಟಿರುವಂತ ಸಂಸ್ಥೆ. ಇದರಲ್ಲಿ ಮೇನ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಪ್ರಜಿತ್ ಹೆಗ್ಡೆ ಅಂತ, ಅವ್ರು ನಮ್ಮ ಸುರತ್ಕಲ್ ಅವರು ಬೆಂಗಳೂರಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ಲಕ್ಷ್ಮಿ ಆರ್ ರೈ ಅಂತ ಇದ್ದಾರೆ, ಅವ್ರ ನನ್ನ ತಾಯಿ. ಆಮೇಲೆ ಪೃಥ್ವಿ ಶೆಟ್ಟಿ ಅಂತ ಇವರ ವೈಫು. ಆಮೇಲೆ ಮನು ಶೇಡ್ಗಾರ್ ಅಂತ ಅವ್ರು ನಮ್ಮ ಎಡಿಟರ್. ಅಂದ್ರೆ ನಾವೇ ಎಲ್ಲ ಫ್ರೆಂಡ್ಸ್ ಸೇರಿ ಇದನ್ನು ನಿರ್ಮಾಣ ಮಾಡ್ತಿದ್ದೀವಿ. ಯಾವುದು ಇಲ್ಲ, ನಾವು ನಮ್ಮ ಸಂಸ್ಥೆ ಹೆಸರನ್ನೇ ಹಾಕೋಣ ಅಂತ ನಾವು, ಅಂದ್ರೆ ನಮ್ದೇ ಸಂಸ್ಥೆ ಅದು, ನಾವೆಲ್ಲರೂ ಸೇರಿ ಕಟ್ಟಿರುವಂತ ಸಂಸ್ಥೆ. ಸೊ ಸಂಸ್ಥೆ ಹೆಸರನ್ನೇ ಹಾಕಿದ್ದೀವಿ. ಹಾಗಾಗಿ ಜಂಗಲ್ ಮಂಗಲ್ ಅಂದ್ರೆ ಅದಕ್ಕೆ ಜಂಗಲ್ ಮಂಗಲ್, ಜಂಗಲಲ್ಲಿ ಏನೋ ಒಂದು ಮಂಗಳಕರವಾದ ಘಟನೆ ನಡೆಯುತ್ತೆ, ಅದು ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಂಡಲ್ಲಿ. ಸೊ ಬಟ್ ಜಂಗಲ್ ಮಂಗಲ್ ಅಂದ್ರೆ ಸಪ್ರೇಟ್ ಅರ್ಥ ಇಲ್ಲ ಅದಕ್ಕೆ. ಆಕ್ಚುಲಿ ಜಂಗಲ್ ಮಂಗಲ್ ಅನ್ನೋದು ಒಂದೇ ಒಂದು ನುಡಿಗಟ್ಟು ತರ ಯೂಸ್ ಮಾಡಿ ಮೋಸ್ಟ್ಲಿ ಉಗ್ರಂ ಮಂಜು ಅವರು ಇರ್ಬೋದು ಮಂಗಲ್ ಪಾಂಡೆ ತರ.